ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ KC ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲಾ, KC ಪ್ಯೂರ್ ಕೌಗಿ, ಶಶಿ ಸೋಪ್, ಹಾಗೆಯೇ ವಿದ್ಯಾ ಕಾಫಿ ಆ್ಯಂಡ್ ಐಶ್ವರ್ಯ KT ಸ್ಪೆಷಲ್ ಟೀ. ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ರಾಧಾ ಶೆಣೆಯವರು ಅವರ ಕೈರುಚಿಯನ್ನು ತೋರಿಸೋದಕ್ಕೆ ಬಂದಿದ್ದಾರೆ. ಯಾವೆಲ್ಲ ಕೈರುಚಿ ಬನ್ನಿ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮಗೆ ಇವತ್ತು ಯಾವ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೀರಿ? ಒಂದು ಖಾರ, ಒಂದು ಸ್ವೀಟ್. ಅಂದರೆ ಟ್ರೆಡಿಷ್ನಲ್ ಅಡುಗೆಯೋ ನಿಮ್ಮದೇ ಓನ್ ಇನೋವೇಷನ್ನ ಹೇಗೆ? ಅಂದರೆ ಆ್ಯಕ್ಚುಲಿ ನಾನು ಹೋಳಿಗೆ ಮಾಡ್ತಾ ಇದ್ದೇನೆ. ಆದರೆ ಹೋಳಿಗೆ ಅಂದರೆ ನಾವು ಹೆಚ್ಚಾಗಿ ಕಾಯಿ ಹೋಳಿಗೆ ಮತ್ತು ಕಡಲೆಬೇಳೆ ಹೋಳಿಗೆ. ಬಟ್ ಇವತ್ತು ಸ್ಪೆಷಲ್ಲಾಗಿ ಕ್ಯಾರೆಟ್ ಹೋಳಿಗೆ ಮಾಡ್ತಾ ಇದ್ದೇನೆ. ಕ್ಯಾರೆಟ್ ಹೋಳಿಗೆ, ಓಕೆ. ಹಾಂ, ಕ್ಯಾರೆಟ್ ಹಲ್ವಾ ಚೆನ್ನಾಗಿರುತ್ತೆ. ಹೌದು. ಇದು ಹೋಳಿಗೆ ಸ್ವಲ್ಪ ಡಿಫ್ರೆಂಟ್. ಓಕೆ. ಮತ್ತು ಇನ್ನೊಂದು ಟ್ರೆಡಿಷನಲ್, ಈಗ ಸೀಸನಲ್ ಫ್ರೂಟ್ ಮಾವಿನ ಹಣ್ಣು, ಅದರದ್ದು ಇದೆ ನಮ್ಮ ಇದರಲ್ಲಿ ದಕ್ಷಿಣ ಕನ್ನಡ ಸ್ಟೈಲಲ್ಲಿ ಪದಾರ್ಥ. ಮಾವಿನದ್ದು ಪಲ್ಯ. ಹಾಂ, ಅಂದರೆ ಕಾಯಿಯ ಹಣ್ಣು ಹಣ್ಣಿಂದ ಪಲ್ಯ ಮಾಡ್ತಾರಾ? ಹಾಂ, ಮಾವಿನದ್ದು ಹಣ್ಣಿನದ್ದು ಪಲ್ಯ. ಓಕೆ, ಸರಿ. ಹಾಗಾದರೆ ಅದು ಪಲ್ಯ ಅಂದರೆ ಅದು ಸಿಹಿ ಮತ್ತು ಹುಳಿ ಕಾಂಬಿನೇಷನ್ ಚೆನ್ನಾಗಿ. ಈ ಮೆಣಸಿಕಾಯಿ ಟೈಪಾ? ಅದೇ ಟೈಪ್, ಆ ರೀತಿಯಲ್ಲಿ. ಸರಿ, ಹಾಗಾದರೆ ನೋಡಬೇಕು ಯಾವ ರೀತಿ ಆಗಿರುತ್ತೆ. ಅದರಲ್ಲೂ ಕೂಡ ಟ್ರೆಡಿಷ್ನಲ್ ಅಡುಗೆ ಅಂತ ಹೇಳಿದ್ರಿ. ಆ್ಯಕ್ಚುಲಿ ಅಂಥ ಅಡುಗೆಗಳನ್ನು ನಾವು ಆದಷ್ಟು ಇನ್ನೂ ಪ್ರಿಸರ್ವ್ ಮಾಡಬೇಕು ನೆಕ್ಸ್ಟ್ ಜನ್ರೇಷನ್ಗೆ. ನೋಡೋಣ ಹೇಗಿದೆ ಅಂತೇಳಿ. ಬನ್ನಿ ಕಿಚನ್ಗೆ. ಎಸ್ ಮೇಡಮ್. ಸೊ ಫಸ್ಟ್ ಏನು ಮಾಡ್ತಾ ಇದ್ದೀರಿ ಈಗ? ನಾನು ಕ್ಯಾರೆಟ್ ಹೋಳಿಗೆ. ಹಾಂ, ಸರಿ, ಸ್ಟಾರ್ಟ್ ಮಾಡುವ. ಓಕೆ. ಫಸ್ಟಿಗೆ ನಮಗೆ ಹೊರಗಿನ ಹಿಟ್ಟಿದೆಯಲ್ಲ, ಸ್ವಲ್ಪ ಅದು ನಾದಬೇಕು. ಅದಕ್ಕೋಸ್ಕರ ಹೊರಗಿನ ಹಿಟ್ಟು ಫಸ್ಟಿಗೆ ಮಾಡ್ತೇನೆ. ಆಮೇಲೆ ಕ್ಯಾರೆಟ್ ಇದರಲ್ಲಿ ಚೂರ್ಣ ಮಾಡೋದು ಮತ್ತೆ ಮಾಡ್ತೇನೆ. ಓಕೆ. ಸೊ ಕಣಕವನ್ನು ಫಸ್ಟ್ ನೀವು ತಯಾರು ಮಾಡ್ತೀರಿ? ಇದಕ್ಕೆ ಆಪ್ಷನಲ್ ಮೈದಾ ಮತ್ತು ಸಜ್ಜಿಗೆ, ಬೊಂಬೈ ಸಜ್ಜಿಗೆ ಹಾಕ್ಬೋದು. ನಾನೀಗ ಮೈದಾದ್ದು ಮಾಡ್ತಾ ಇದ್ದೇನೆ. ಅಥವಾ ಬೊಂಬೈ ಸಜ್ಜಿಗೆ ಚಿರೋಟಿ ಅದನ್ನೇ ಸಹ ಮಾಡ್ಬೋದು, ಅಥವಾ ಮೈದಾದಲ್ಲಿ ಮಾಡ್ಬೋದು, ಮಿಕ್ಸ್ ಸಹ ಮಾಡ್ಬೋದು. ಬರೀ ಅದನ್ನೇ ಮಾಡಿದರೆ ಅದು ನಾದಿ ತುಂಬ ತಿಡ್ಬೇಕಾ ಅಂತಲ್ಲ? ಹೌದು. ಇದಾದರೂ ಬೇಗ ಮಿಕ್ಸ್ ಆಗ್ತದೆ. ರುಚಿಗೆ ಸ್ವಲ್ಪ ಉಪ್ಪು ಹಾಕಿದೆ. ಈಗ ಟೇಸ್ಟಿಗೆ ಸ್ವಲ್ಪ ಸಕ್ಕರೆ, ಮತ್ತು ಸ್ವಲ್ಪ ಇದ್ರದ್ದು ಹಳದಿ, ಟರ್ಮರಿಕ್ ಪೌಡರ್, ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿಕ್ಕೆ. ಈಗ ನೀರು ಹಾಕಿ ನಾದಬೇಕು. ಓಕೆ, ತಗೊಳ್ಳಿ, ಹಾಕಿ. ಕರೆಕ್ಟ್ ಇದು ಬಂತು, ಎಲ್ಲ ಕರೆಕ್ಟ್ ಹಿಟ್ಟಾಯಿತು. ಈಗ ಎಣ್ಣೆ, ನಾನೀಗ ತಗೊಂಡ ಎಣ್ಣೆ ತೆಂಗಿನೆಣ್ಣೆ. ಬರೀ ಎಣ್ಣೆನೇ ಹಾಕ್ಬೇಕು, ತುಪ್ಪ ಸಹ ಹಾಕ್ಕೊಳ್ಬೋದು? ಇಲ್ಲ, ಎಣ್ಣೆ ಹಾಕಿದೆ, ತುಪ್ಪ ಇಲ್ಲ, ಎಣ್ಣೆ ಹಾಕಬೇಕು. ಸೊ
ಎಣ್ಣೆ ಕೂಡ ಇದಕ್ಕೆ ಜಾಸ್ತಿ. ಹೌದು. ಕರೆಕ್ಟ್ಲಿ ಹಿಟ್ಟು ಬಂತು. ಇನ್ನು ನಾವು ಇದರದ್ದು ಒಳಗಿನ ಚೂರ್ಣ, ಕ್ಯಾರೆಟ್ ಚೂರ್ಣ ಮಾಡಿದರೆ ಆಯಿತು. ಸೊ ಇದು ಸ್ವಲ್ಪ ಹೊತ್ತು ರೆಸ್ಟ್ ಆಗಬೇಕು. ಹೌದು. ಈಗ ಬಾಣೆಯಲ್ಲಿ ಇಟ್ಕೊಳ್ಳೋದಾ? ಹಾಂ, ಹೂರಣಕ್ಕೆ ತಯಾರು ಮಾಡಲಿಕ್ಕೆ. ಹೌದು. ಈಗ ತುಪ್ಪ ಹಾಕಬೇಕು. KC ಅವರ ಪ್ಯೂರ್ ಕೌಗಿ. ನೋಡ್ಕೊಳ್ಳಿ ಎಷ್ಟು ಹಾಕಲಿ. ಹಾಂ, ಹಾಕಲ್ಲ? ಸಾಕು. ಓಕೆ. ಸೊ ಇದು ಕ್ಯಾರೆಟ್ ಹಲ್ವಾ ಥರನೇ ಮಾಡುವಂಥದ್ದು ಇದು? ಹಾಂ, ಸ್ವಲ್ಪ ಚೇಂಜಸ್ ಅಂದರೆ ಕ್ಯಾರೆಟ್ ಹಲ್ವ ನಾವು ಸ್ವಲ್ಪ ಇದು ಸಾಲಿಡ್ ಟೈಪ್ ತಿಂತೇವಲ್ಲ, ಆ ಟೈಪಲ್ಲಿ ಮಾಡಿ ಮತ್ತೆ ಇದು ಚಿರೋಟಿ ರವೆ ಎಲ್ಲ ಹಾಕಿ ಸ್ವಲ್ಪ ಸಾಲಿಡ್ ಆಗ್ತದೆ. ಕರೆಕ್ಟ್ ನಮಗೆ ಇದು ಮಾಡಲಿಕ್ಕೆ ಬರ್ತದೆ, ಒಳಗೆ ಹೂರಣ ಮಾಡ್ಕೊಳ್ಳಿಕ್ಕೆ. ಓಕೆ. ಇದು ನೀವು ಹೋಳಿಗೆ ಮಾಡೋ ಅಷ್ಟೊತ್ತಲ್ಲಿ ಅರ್ಧಕ್ಕೆ ಹಾಗೇನೆ ಹಲ್ವದ ರೀತಿಯಲ್ಲಿ ಖಾಲಿ ಆಗ್ತದ ಅಂತ. ಸೇಮ್. ಹಾಂ. ಸೊ ಈಗ ಅದರಲ್ಲಿ ಒಂದು ಸಾಧಾರಣ ಎಷ್ಟು ಹೋಳಿಗೆ ಆಗ್ಬೋದು? ಒಂದೀಗ ಹದ ಏನಾದರೂ ಉಂಟಾ, ಹೇಗೆ ಏನಂತ? ಅಂದರೆ ಹೊರಗಿನದ್ದು ನಮಗೆ ಔಟ್ಸೈಡ್ ಹಿಟ್ಟು ಎಷ್ಟುಂಟು ಅದಷ್ಟು ನಾವು ಮಾಡಬೇಕು. ಈಗ ನಾನು ಹಿಟ್ಟು ಮಾಡಿದ್ದೊಂದು 8 ಹೋಳಿಗೆ ಎಷ್ಟು ಉಂಟು ಅದರಲ್ಲಿ. ಇಷ್ಟು ಹೂರಣ ಇದು ಕಣಕದಲ್ಲಿ ಇದೆ. 7-8 ಇರ್ಬೋದು. ಅದರಲ್ಲಿ ನಾವು ಅದಕ್ಕೆ ಸರಿಯಾಗಿ ಚೂರ್ಣ ಮಾಡಿಟ್ಟರೆ. ಹಾಂ. ಈಗ ಈ ಹೂರಣ ಉಂಟಲ್ಲ, ಇದಕ್ಕೆ ಎಷ್ಟು ಕ್ಯಾರೆಟ್ ಏನಾದರೂ ಬೇಕಾ? ಕ್ಯಾರೆಟ್ ಈಗ ನಾನು 4 ತಗೊಂಡಿದ್ದೀನಿ, ಸಣ್ಣ. ಇದು ಫ್ರೈ ಆಗೋ ತನಕ ನಾವು ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ಗ್ರೈಂಡ್ ಮಾಡ್ತೀವಿ. ಓಕೆ. ಬರೀ ತೆಂಗಿನ ತುರಿ ಮಾತ್ರವಾ? ಹಾಂ, ತೆಂಗಿನ ತುರಿ ಮಾತ್ರ. ಹಾಂ. ಸೊ ಹೀಗೆ ಫೈನಾಗಿ ನೀರೇನು ಹಾಕೋ ಹಾಗಿಲ್ಲ? ಸ್ವಲ್ಪ ನೀರು ಹಾಕಿ. ಬೇಕಾ? ಸ್ವಲ್ಪ ನೀರು ಹಾಕಿ. ನೋಡ್ಕೊಳ್ಳಿ. ಹಾಂ, ಸಾಕು. ಅದಕ್ಕೆ ಹಾಕ್ಕೊಳ್ಳೋದಾ? ಇಲ್ಲ, ಈಗಲ್ಲ. ಈಗ ಸಕ್ಕರೆ ಹಾಕಿದ ಮೇಲೆ ಸಾಕಲ್ಲ? ಹಾಂ, ಸಾಕು. ಸಕ್ಕರೆ ಹಾಕಿದ ಮೇಲೆ ಸರಿ ನೀರಾದ ಮೇಲೆ ಹಾಕುವಂಥದ್ದು. ಈಗ ಸ್ವಲ್ಪ ಅರ್ಧ ಬೆಂದಿದೆ, ಇದು ಕರೆಕ್ಟ್ಲಿ ಆಯಿತು. ಇನ್ನು ಸಕ್ಕರೆ ಹಾಕ್ತೇನೆ. ಸಕ್ಕರೆ ಅಥವಾ ಬೆಲ್ಲ ಆಪ್ಷನಲ್. ಸಕ್ಕರೆ ಸಾಕ್ಬೋದು, ಬೆಲ್ಲ ಸಾಕ್ಬೋದು. ಇದು ಹೇಗೆ ಸಕ್ಕರೆ ಹಾಕಿದ ನಂತರ ಪಾಕ ಬಂದ ಮೇಲೆ ನಾವೆಲ್ಲ ಬಾಕಿ ಇದು ಮಾಡ್ಕೊಳ್ಳೋದಾ ಹೇಗೆ? ಇಲ್ಲ, ಪಾಕ ಬರಬೇಕಂತಿಲ್ಲ. ಎಲ್ಲ ಹಾಕ್ಕೊಂಡು ಮತ್ತೆ ಅದು ಸಾಲಿಡ್ ಕರೆಕ್ಟ್ಲಿ ಒಂದು ಸಾಲಿಡ್ ನಮಗೆ ಇದು ಮಾಡಲಿಕ್ಕೆ ಆಗ್ತದಲ್ಲ, ನಾವು ಹೇಳ್ತೇವೆ ಅದು ಉಂಡೆ ಕಟ್ಟಲಿಕ್ಕೆ ಆಗ್ತದಲ್ಲ, ಆ ಟೈಮಲ್ಲಿ ತೆಗೆದ್ರೆ ಆಯಿತು. ಅದು ಪಾಕ ತಗೊಂಡ ಮೇಲೆ ಯಾವ ಸಹ ತಗೊಳ್ಳೋದಿಲ್ಲ. ಅದು ಪಾಕ ಆದಮೇಲೆ ಎಂತ ಸಹ ಇದು ಮಾಡಿ ಇದು ಮಿಕ್ಸ್ ಆಗಲಿಕ್ಕೆ ಸಹ ಇದೆ. ಈಗ ನಾನು ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತಿದ್ದೇನೆ. ಇದಂದರೆ ಅದರ ಇರುವಂಥ ನೀರು ಆವಿ ಆದ ನಂತರ ನಾವು ಉಂಡೆ ಕಟ್ಬೋದು. ಹೌದು, ಅಷ್ಟು ಆದರೆ ಸಾಕು. ಇದಾದಮೇಲೆ ಚಿರೋಟಿ ರವೆ ಹಾಕುವಾಗ ಅದು ಆ್ಯಕ್ಚುಲಿ ಅದು ಹಿಡ್ಕೊಂಡು ಸಾಲಿಡ್ ಆಗ್ತದೆ. ಪನ್ನೀರ್ ಆರಿದ್ದು. ಇನ್ನು ಎರಮಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಆ್ಯಡ್ ಮಾಡ್ತೇನೆ. ಮತ್ತು ಚಿರೋಟಿ ರವೆಯನ್ನು ನಾನು ಆಲ್ರೆಡಿ ಫ್ರೈ ಮಾಡಿದ್ದೇನೆ. ಇದಕ್ಕೆ ಹುರಿದೇ ಮಾಡಬೇಕು. ಹೌದು, ತುಪ್ಪ ಎಂತ ಹಾಕಲಿಲ್ಲ, ಖಾಲಿ ಚಿರೋಟಿ ಇದನ್ನು ಫ್ರೈ ಮಾಡಿ ತಗೊಂಡು ಬಂದಿದ್ದೇನೆ ನಾನು. ಫ್ರೈ ಮಾಡಿ ಹಾಕಬೇಕು. ಹಾಗೆ ಹಸಿ ಹಾಕೋದಿಲ್ಲ? ಇಲ್ಲ. ಓಕೆ. ಎಕ್ಸ್ಟ್ರಾ ಇರುವಂಥ ನೀರನ್ನೆಲ್ಲ ಅದು ಹಿಡ್ಕೊಳ್ತದೆ. ಹಾಂ.
ಇದಕ್ಕೆ ನಾನು ಆವಾಗ ಹೇಳಿದ ಹಾಗೆ ಇದು ಸಹ ಹಾಕ್ಬೋದು, ಯಾವುದು ಅವಲಕ್ಕಿ ಪುಡಿ ಮಾಡಿ. ಅದು ಆ್ಯಕ್ಚುಲಿ ಅದು ಉಂಡೆ ಕಟ್ಟಲಿಕ್ಕೆ ಈಸಿ ಆಗುವಂಥದ್ದು. ಅಂದರೆ ಅದನ್ನು ಸಹ ಹುರಿದು ನೀವು ಪುಡಿ ಮಾಡುವಂಥದ್ದು ಇಲ್ಲ, ಹೇಗೆ? ಜಸ್ಟ್ ನಾವು ಆ್ಯಡ್ ಮಾಡಿದ್ರೆ ಈಗ ನಾವು ನೋಡುವ ಹಾಗೆ ಈಗ ಸಹ ಇದು ಬರ್ತದೆ, ಉಂಡೆ ಮಾಡುವಷ್ಟು ನಮಗೆ ಗಟ್ಟಿ ಬರ್ತದೆ. ಇಷ್ಟು ಹದ ಸಾಕು. ಹಾಂ, ಸಾಕು, ನಮಗೆ ಉಂಡೆ ಮಾಡುವಷ್ಟು ಹದ ಸಾಕು. ಇದು ಆಲ್ರೆಡಿ 5-10 ಮಿನಿಟ್ಸ್ ಆಯಿತು. ಆವಾಗ ಕರೆಕ್ಟ್ಲಿ ನಾವು ಇದು ಹೊರಗಿನದ್ದು ಹಿಟ್ಟು ನಮಗೆ 10 ನಿಮಿಷ ನಾದಬೇಕು. ಕರೆಕ್ಟ್ ಈಗ ಇದು ಇದು ಇದಾಗುವಾಗ ಅದು ಕರೆಕ್ಟಾಗಿ ಉಂಡೆ ಕಟ್ಟುವಾಗ ಸರಿ ಬರ್ತದೆ. ಅದು ಬಂದರೆ ಅದಕ್ಕೆ ಬಾದಾಮಿ ಪೌಡ್ರ್ ಸಹ ಹಾಕ್ಬೋದು, ಎಕ್ಸ್ಟ್ರಾ ಫ್ಲೇವರಿಗೆ ಮತ್ತು ಎಕ್ಸ್ಟ್ರಾ ಟೇಸ್ಟ್ ಆ್ಯಂಡ್ ಹೆಲ್ದಿ. ಒಂದು ಬೌಲ್ಗೆ ತಕ್ಕೊಳ್ಳೋಣ. ಹಾಂ, ಆಫ್ ಮಾಡೋದಾ? ಹಾಂ, ಇದು ತಣ್ಣಗಾಗ್ತಾ ಇರುತ್ತೆ. ನೆಕ್ಸ್ಟ್ ಇನ್ನು ಇದು ಉಂಡೆ ಕಟ್ಟಬೇಕು. ಅದರ ಚೂರ್ಣವನ್ನು ಹಾಕಿ. ಹೌದು, ಓಕೆ. ಕರೆಕ್ಟ್ಲಿ ಸಾಲಿಡ್ ಆಗಿದೆ ಉಂಡೆ ಕಟ್ಟಲಿಕ್ಕೆ. ಮತ್ತು ಒಳಗಿನದ್ದು ಚೂರ್ಣ ಕರೆಕ್ಟ್ಲಿ ಹಾಕಿದರೆ ನಮಗೆ ಒಳ್ಳೆ ಟೇಸ್ಟ್ ಬರ್ತದೆ. ಇಲ್ಲಂದರೆ ಮೈದಾವೇ ಆದರೆ ಅಷ್ಟು ಹೋಳಿಗೆ ಟೇಸ್ಟ್ ಬರೋದಿಲ್ಲ. ಇದನ್ನು ನಾವು ದೋಸೆ ಕಾವಲಿಯಲ್ಲಿ ಇದು ಮಾಡ್ತೇವೆ. ಹೌದು, ನೀವು ದೋಸೆ ಕಾವಲಿ ಇಲ್ಲ? ಜಸ್ಟ್ ಮೈದಾದಲ್ಲಿ ಮುಳುಗಿಸಿ ಇದರಲ್ಲಿ ಹೂರಣ ಹಾಕಬೇಕು. ಹೂರಣ ಹೊರಗೆ ಬರೋದಕ್ಕೆ ಕಾವಲಿಗೆ ಎಣ್ಣೆ ಹಾಕಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಆಯಿತು. ಸಾಫ್ ಮಾಡೋದಾ? ಹಾಂ, ಬಿಸಿ ಬಿಸಿ ಕ್ಯಾರೆಟ್ ಹೋಳಿಗೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬರೀ ನೀವು ಕ್ಯಾರೆಟ್ ಹಲ್ವಾ ಕೊಟ್ಟರು ಹಾಗೆ ತಿಂತಾ ಇದೆ. ಸೊ ಇದು ಹೋಳಿಗೆ ಬೇರೆ. ಸೊ ಥ್ಯಾಂಕ್ ಯು. ಸೊ ಸಿಹಿಯಾದ ಕ್ಯಾರೆಟ್ ಹೋಳಿಗೆ ತಯಾರಾಗಿದೆ. ಸೊ ಬೇರೆ ಬೇರೆ ನೀವು ಕಾಯಿ ಹೋಳಿಗೆ ತಿಂದಿರ್ಬೋದು ಅಥವಾ ಬೇಳೆ ಹೋಳಿಗೆ ತಿಂದಿರ್ಬೋದು. ಇದು ಕ್ಯಾರೆಟ್ ಹೋಳಿಗೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕ್ಯಾರೆಟ್ ಹೋಳಿಗೆ ತಯಾರಿಸುವ ವಿಧಾನ. ಮೊದಲಿಗೆ ಮೈದಾ ಹಿಟ್ಟಿಗೆ 1/4 ಚಮಚದಷ್ಟು ಉಪ್ಪು, ರುಚಿಗೆ ಅನುಸಾರವಾಗಿ ಸಕ್ಕರೆ, ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬೆರೆಸಿಟ್ಟು 10 ನಿಮಿಷ ನೆನೆಯಲು ಇಡಿ. ಇನ್ನೊಂದೆಡೆ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ತುರಿದ ಕ್ಯಾರೆಟ್ ಅನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಂತರ ರುಚಿಗೆ ಅನುಸಾರವಾಗಿ ಸಕ್ಕರೆ ಹಾಕಿ ಬೇಯಿಸಿ. ಕ್ಯಾರೆಟ್ ತುರಿ ಬೆಂದ ನಂತರ ರುಬ್ಬಿದ ತೆಂಗಿನ ತುರಿ, ಏಲಕ್ಕಿ ಪುಡಿ, ಚಿರೋಟಿ ರವೆ ಹಾಕಿ ಬೆರೆಸುತ್ತಾ ಬೇಯಿಸಿ. ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಂಡು ತಯಾರಿಸಿದ ಕಣಕಕ್ಕೆ ತುಂಬಿ ಲಟ್ಟಿಸಿ. ಬಳಿಕ ಕಾದ ತವಾದ ಮೇಲೆ ಹಾಕಿ 2 ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕ್ಯಾರೆಟ್ ಹೋಳಿಗೆ ಸವಿಯಲು ಸಿದ್ಧ. ಸೊ ಸಿಹಿಯಾದ ಕ್ಯಾರೆಟ್ ಹೋಳಿಗೆ ತಯಾರು. ನೆಕ್ಸ್ಟ್ ರೆಸಿಪಿ ಯಾವುದೋ ಹೇಳಿದರು, ಮರ್ತೋಯ್ತು. ಸೊ ಇನ್ನು ನಾನು ಕೂಡ ಸ್ವಲ್ಪ ತಿಮರೆ ಇದನ್ನೆಲ್ಲ ತಿನ್ನಬೇಕಾಗತ್ತೆ. ಸೊ ನೋಡೋಣ ನೆಕ್ಸ್ಟ್ ರೆಸಿಪಿ ಯಾವುದವರೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್.
ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲ, ಕೆಸಿ ಪ್ಯೂರ್ ಖೌಗಿ, ಶಶಿ ಸೋಪ್, ಹಾಗೆಯೇ ವಿದ್ಯಾ ಕಾಫಿ ಆ್ಯಂಡ್ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ಸೊ ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವುದೋ ರೆಸಿಪಿ ಹೇಳಿದ್ರಿ, ಯಾವುದು ಅಂತ ಮರ್ತೋಯ್ತು ನನಗೆ. ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯದು ಮಾವಿನ ಹಣ್ಣದು ಪಲ್ಯ. ಮಾವಿನ ಹಣ್ಣಿನ ಪಲ್ಯ. ಈಗ ಮಾವಿನ ಹಣ್ಣು ತಗೊಂಡಿದ್ದೇನೆ. ಅದು ಮಾವಿನ ಹಣ್ಣು ಮತ್ತು ಬೆಲ್ಲ ಮತ್ತು ಉಪ್ಪು ಹಾಕಿ ಬೇಯಿಸ್ಬೇಕು. ಅದು ಕಡಾಯಿ ಸಾಕ? ಹಾಂ, ಚಮಚ. ಇಡೀ ಮಾವಿನ ಹಣ್ಣು ಹಾಗೆ ಸಿಪ್ಪೆ ಸುಲಿದು ಹಾಕೊಳ್ಳೋದು. ಹೌದು. ಮತ್ತು ಪಲ್ಪಿಂದ ಸಹ ಇದು ಮಾಡಿಕೊಂಡು ಪಲ್ಪ್ ನೀರಲ್ಲಿ ಹಾಕಿ ಹಿಚ್ಕಿ ಹಾಕಬಹುದು. ಅದು ಸಹ ಸ್ವಲ್ಪ ಪಲ್ಪದ್ದು ಸಹ ಇದು ಒಳ್ಳೆ ಇದು ಬರ್ತದೆ, ಆರಾಮ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ. ಆ್ಯಕ್ಚುಲಿ ಮಾವಿನ ಹಣ್ಣು ಎಷ್ಟು ಹುಳಿ ಇರ್ತದೆ ಆ ರೀತಿಯಲ್ಲಿ ಬೆಲ್ಲ ಹಾಕುವಂಥದ್ದು. ಇದು ಹುಳಿ ಖಾರ ಸಿಹಿ ಜಾಸ್ತಿ ಇದ್ರೆ ಅಷ್ಟು ಬೆಲ್ಲ ಬೇಕಾಗಿಲ್ಲ. ಇಲ್ಲ, ಹೌದು. ರುಚಿಗೆ ತಕ್ಕಷ್ಟು. ಈಗ ಇದನ್ನು ಬೇಯಿಸಿ ಇಟ್ಟಿಡುವಾಗ ಬೇರೆ ಐಟಮ್ ಫ್ರೈ ಮಾಡಿ ನಾವು ರುಬ್ಬೋದು. ಓಕೆ, ಹುರಿಲಿಕ್ಕುಂಟಾ? ಹೌದು. ಓಕೆ. ಸೊ ಗ್ಯಾಸ್ ಆನ್ ಮಾಡೋದಾ? ಹಾಂ. ಇದಕ್ಕೆ ಫಸ್ಟಿಗೆ ನಾವು ಕೊತ್ತಂಬರಿ. ಹಾಗಾದರೆ ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಅದು ಸುಲಭ. ಹೌದು. ಈ ಕಡೆ ಬೇಯ್ತಾ ಇರುತ್ತೆ. ಹಾಕ್ಬೋದು. ಇದು ವಿದೌಟ್ ಆಯಿಲ್ ಫ್ರೈ ಮಾಡಲಿಕ್ಕೆ. ಕೊತ್ತಂಬರಿ 2 ಚಮಚ ಹಾಕ್ತಿದ್ದೀನಿ. ಎಲ್ಲವೂ ಕೂಡ ಡ್ರೈ ಫ್ರೈ. ಹೌದು. ಮತ್ತು ಉದ್ದಿನಬೇಳೆ. ಜಸ್ಟ್ ಉದ್ದಿನಬೇಳೆ ನಮಗೆ ಸ್ವಲ್ಪ ದಪ್ಪ ಬರ್ತದೆ ಪದಾರ್ಥ. ಮತ್ತು ಸಾಸಿವೆ, ಅದೆಲ್ಲ ಸ್ವಲ್ಪ ಜಸ್ಟ್ ಚಿಟಿಕೆ ಹಾಕಿ ಹಾಕುವಂಥದ್ದು. ಮತ್ತು ಒಣಮೆಣಸು 4, ಕಾಳು ಮೆಣಸು. ಹೌದು. ಮತ್ತು ಜೀರಿಗೆ ಸ್ವಲ್ಪ ಲಾಸ್ಟಿಗೆ ಹಾಕಿದ್ದಾಯಿತು. ಈಗ ಫ್ರೈ ಮಾಡಿ ಇದಕ್ಕೆ ಮತ್ತೆ ಮೆಣಸು ಹಾಕ್ಬೋದು. ಬಟ್ ಆಲ್ರೆಡಿ ನಾನು ಮೆಣಸು ಫ್ರೈ ಮಾಡಿ ತಗೊಂಡು ಬಂದಿದ್ದೇನೆ. ಒಣಮೆಣಸನ್ನು ಕೂಡ ಫ್ರೈ ಮಾಡಲಿಕ್ಕೆ? ಹೌದು. ಆದರೆ ಮೊದಲೇ ಮಾಡಿಟ್ಟಿದ್ದೇನೆ. ಅದು ಖಾಲಿ ಹಾಗೇನೆ ಡ್ರೈ ಫ್ರೈಯಾ ಅಥವಾ? ಇಲ್ಲ, ನಾನು ಎಣ್ಣೆ ಹಾಕಿ ಫ್ರೈ ಮಾಡಿ ತಗೊಂಡು ಬಂದಿದ್ದೀನಿ. ಇದಕ್ಕೆ ಮಾಡಿದ್ರೆ ಡ್ರೈ ಫ್ರೈ ಮಾಡೋದು ಬೆಟರ್. ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಹಿಂಗು, ಸ್ವಲ್ಪ ಅರಸಿನ ಹುಡಿ. ಸಾಕು ಅನ್ಸುತ್ತೆ. ಸಾಕಲ್ಲ? ಸಾಕು. ಈಗ ಇದು ತಣ್ಣಗಾದ್ಮೇಲೆ ತೆಂಗಿನ ತುರಿ, ಮೆಣಸು, ಮತ್ತು ಸ್ವಲ್ಪ ಬೇಕಾದರೆ ಹುಳಿ ಬೇಕಾದರೆ ಹಾಕ್ಬೋದು. ಅದು ಆಪ್ಷನಲ್. ಇದು ತುಂಬ ಹುಳಿ ಇದ್ರೆ ಹುಳಿ ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಇದು ಹುಳಿ ಇದೆ ಅಂತ ಹೇಳಿ ನೀವು ಬೆಲ್ಲ ಬ್ಯಾಲೆನ್ಸ್ ಮಾಡಿದ್ದೀರಿ? ಹೌದು. ನಾನು ಎಣಿಸ್ತೀನಿ, ಈಗ ಇದು ಹೀಗೆ ನಮ್ಮದು ಊರದ್ದು ಆದ್ರಿಂದ ಇದು ಹುಳಿ ಇದೆ ಸ್ವಲ್ಪ. ಅದಕ್ಕೋಸ್ಕರ ಇನ್ನೂ ಸಹ ಹುಳಿ ಹಾಕಿದ್ರೆ ಅದು ಟೇಸ್ಟ್ ಬರೋದಿಲ್ಲ. ಸೊ ಹುಳಿಯನ್ನು ನಾನೇ ಇದು ಹೇಗೆ ಹುಳಿ ಸಿಹಿ ಬ್ಯಾಲೆನ್ಸಾ? ಹೌದು. ತಗೊಳ್ಳಿ. ಮೆಣಸು ಹಾಕ್ತಿದ್ದೀನಿ. ಕಲರ್ ಹೇಗೆ ಖಾರ ಜಾಸ್ತಿ ಬೇಕಾಗುತ್ತಾ ಹೇಗೆ? ಇಲ್ಲ, ಈಗ ನಾವು ಇದು ಮಾಡುವಾಗ ಗ್ರೈಂಡ್ ಮಾಡುವಾಗ ಮೆಣಸು ಹಾಕ್ತೇವೆ. ಒಗ್ಗರಣೆಗೆ ಸಹ 1-2 ಮೆಣಸು ಹಾಕಬೇಕು. ಸೊ ನಾನು ಈಗ 4 ಮೆಣಸು ಹಾಕ್ತೇನೆ. ಹೆಚ್ಚು ಖಾರ ಏನು ಬೇಕಾಗಿಲ್ಲ. ಜಸ್ಟ್ ಇದರ ಆಗಿದೆ ನಮಗೆ ಮೆಣಸ್ಕಾಯಿ ಇದೆಯಲ್ಲ, ಆ ಟೈಪಲ್ಲಿ ಬರುತ್ತೆ. ಹೌದು. ಇದಕ್ಕೀಗ ಫ್ರೈ ಮಾಡಿದ ಐಟಮ್ ಎಲ್ಲ ಹಾಕಬೇಕು. ಅದು ಹೇಗೆ ನೀರು ಹಾಕಿ ಗ್ರೈಂಡ್ ಮಾಡೋದು? ನೀರು ಹಾಕಿ ಗ್ರೈಂಡ್ ಮಾಡಿ, ನುಣ್ಣಗೆ ಗ್ರೈಂಡ್ ಮಾಡಿ.
ಸಾಕಾ? ಸಾಕು. ತಗೋ. ಸ್ವಲ್ಪ ನೀರು ಹಾಕೋದು ಸಾಕು. ಸ್ವಲ್ಪ ಹೊತ್ತು ಹೀಗೆ ಕುದೀತಾ ಇರಲಿ. ಆಮೇಲೆ ಒಗ್ಗರಣೆ ಹಾಕಬೇಕು. ಇದು ಮಾವಿನ ಹಣ್ಣಿನ ಪದಾರ್ಥ ನಾವು ಮಾಡ್ತೀವಲ್ಲ, ಹೌದು. ಅದು. ಸೊ ಇದಕ್ಕೆ ಜೊತೆಗೆ ಅನ್ನಕ್ಕೆ ಜೊತೆಗೆ ಇದನ್ನು ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಕಲಿಸ್ಕೊಂಡು. ಅದೊಂದು ನಾವು ಮಾಡ್ತೀವಿ ಬೇರೆ ಇದರಲ್ಲಿ ಮಾವಿನ ಹಣ್ಣದು ಉಕ್ಕರೆ ಅಂತ ಮಾಡ್ತೇವೆ. ಮಾವಿನ ಹಣ್ಣಿಗೆ ಇದು ಕಾಯಿ ಮೆಣಸು ಹಾಕಿ ಬೇಯಿಸಿ ಅದಕ್ಕೆ ಮತ್ತೆ ಮೈದಾ ಅಥವಾ ಅಕ್ಕಿ ಹಿಟ್ಟು ನೀರು ಮಾಡಿ ಹಾಕಿ ಆಮೇಲೆ ಬೆಲ್ಲ ಮತ್ತು ಉಪ್ಪು ಹಾಕಿ ಮತ್ತೆ ಒಗ್ಗರಣೆ ಹಾಕಬೇಕು. ಅದು ಸಹ ಬೇರೆ ಇಷ್ಟ ಇಲ್ಲ, ಇದು ಬೇರೆ ಇಷ್ಟ ಇಲ್ಲ. ಇದು ಸ್ವಲ್ಪ ನಾವು ಇದೇ ಹೇಳ್ತೇವೆ ಪುಳಿಕೊದ್ದೆಲ್ಲ ಎಲ್ಲ ಹೇಳ್ತೇವಲ್ಲ ಆ ಮಸಾಲೆ ಟೈಪ್ ಹಾಕಿ. ಅಂದರೆ ಇದರದ್ದು ಮಾವಿನ ಹಣ್ಣದ್ದು ಆರಾಮ ಅದು ಎಲ್ಲ ಪಲ್ಯಕ್ಕೆ ಸಹ ಮಿಕ್ಸ್ ಆದರೆ ಟೇಸ್ಟ್ ಬೇರೆ. ಇದೊಂದು 2 ನಿಮಿಷ ಇಡುವ. ಈಗ ಒಗ್ಗರಣೆ ಹಾಕಿ. ಓಕೆ, ಒಗ್ಗರಣೆಗೆ ಇಟ್ಕೊಳ್ಳೋಣ. ಓಕೆ. ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು, ಉದ್ದಿನಬೇಳೆ ಮತ್ತು ಮೆಣಸು ಇಷ್ಟ ಬೇಕು. ಕೊಡಿ, ಹಾಕ್ತೇನೆ. ಸಾಸಿವೆ ಎಷ್ಟು, ಒಂದು ಸ್ವಲ್ಪ ಮತ್ತು ಉದ್ದಿನಬೇಳೆ. ನನಗೆ ಬರೀ ಒಗ್ಗರಣೆ ಹಾಕೋದು ಕೆಲಸ ಮಾತ್ರ. ಉದ್ದಿನಬೇಳೆ, ಇನ್ನು ಮೆಣಸು, ಸ್ವಲ್ಪ ಕರಿಬೇವು ಸೊಪ್ಪು. ಎಸ್, ಆಯ್ತಲ್ಲ? ಹಾಂ, ಹಾಕ್ಲಾ? ಹಾಂ. ಒಗ್ಗರಣೆ ಆದಮೇಲೆ ಕ್ಲೋಸ್ ಅದು ಆಫ್ ಮಾಡಿದರೆ ಆಯ್ತು. ಸರ್ವ್ ಮಾಡೋದಾ? ಹಾಂ, ಡನ್. ಬಿಸಿ ಬಿಸಿ ಮಾವಿನ ಪಲ್ಯ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿ ಆಗಿದೆ, ಒಳ್ಳೆ ಘಮ ಬೇರೆ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಮೇಡಮ್. ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನು ಸವಿಯೋದಕ್ಕೆ ಇನ್ನೂ ಚೆನ್ನ. ಹಾಗೆ ಅದನ್ನು ಸ್ಪೂನಲ್ಲೆಲ್ಲ ಕೈಯಲ್ಲಿ ಹಾಗೆ ಅದನ್ನು ತಿಂದರೆ ಸೂಪರಾಗಿರುತ್ತೆ. ಸೊ ಎನಿಸ್ಕೊಳ್ಳುವಾಗಲೇ ಅಷ್ಟು ಟೇಸ್ಟಿ ಅನ್ನಿಸ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಾವಿನ ಹಣ್ಣಿನ ಕಷಿ ತಯಾರಿಸುವ ವಿಧಾನ. ಮೊದಲಿಗೆ ಸಿಪ್ಪೆ ಸುಲಿದ ಮಾವಿನ ಹಣ್ಣಿಗೆ ಸ್ವಲ್ಪ ನೀರು, ರುಚಿಗೆ ಅನುಸಾರವಾಗಿ ಬೆಲ್ಲ, ಉಪ್ಪು ಹಾಕಿ ಬೇಯಿಸಿ. ಇನ್ನೊಂದೆಡೆ 1 ಚಮಚದಷ್ಟು ಧನಿಯಾ ಬೀಜ, ಅರ್ಧ ಚಮಚ ಉದ್ದಿನ ಬೇಳೆ, 1/4 ಚಮಚದಷ್ಟು ಸಾಸಿವೆ, 1 ಚಮಚ ಕಾಳು ಮೆಣಸು, 1/4 ಚಮಚ ಜೀರಿಗೆ, ಹಿಂಗು, ಅರಶಿನ ಪುಡಿ ಎಲ್ಲವನ್ನು ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ತೆಂಗಿನ ತುರಿ, ಒಣಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಮಾವಿನ ಹಣ್ಣು ಬೆಂದ ನಂತರ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನ ಬೇಳೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಮಾವಿನ ಹಣ್ಣಿನ ಗಸಿ ತಯಾರು. ಎಸ್ ಮೇಡಮ್, ಟೇಸ್ಟ್ ನೋಡೋಣ. ತಗೊಳ್ಳಿ. ಸೊ ಇದು ನಾನು ಆಗಲೇ ಹೇಳಿದಾಗೆ ಸ್ಪೂನಲ್ಲೆಲ್ಲ ತಿನ್ನುವಂಥದ್ದಲ್ಲ ಇದು. ಆದರೂ ಈಗ ನೋಡೋಣ. ವಂಡರ್ಫುಲ್. ಸೊ ಮಾವಿನ ಹಣ್ಣಿದ್ದು ಅದು ಸ್ವಲ್ಪ ಸಿಹಿ ಇದೆ ಬಹುಶಃ. ಸೊ ಇನ್ನೂ ಹುಳಿ ಬೇಕಿದ್ರೆ ನೀವು ಹೇಳಿದಾಗೆ ಇನ್ನೂ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಬೋದು. ಹೌದು, ಸೂಪರ್. ಅನ್ನಕ್ಕೆ ಜೊತೆಗೆ ಕಲಿಸ್ಕೊಂಡು ತಿಂತಾ ಇದ್ರಂತೂ ಸ್ವರ್ಗ. ಸೂಪರ್. ಸೊ ಇದು ಟೇಸ್ಟ್ ನೋಡೋಣ. ತಗೊಳ್ಳಿ ಮೇಡಮ್, ನೀವೇ ಮಾಡಿದ್ದು. ನೀವು ಬಿಟ್ಟಿದ್ರೆ ನಾನು ಹಾಗೆ ಆ ಕ್ಯಾರೆಟನ್ನು ಹಲ್ವಾ ಆ ಥರನೇ ಮಾಡಿ ತಿಂದುಬಿಡ್ತಾ ಇದ್ದೆ. ಅದು ಟೇಸ್ಟ್ ಇದೆಲ್ಲ ಇದರಲ್ಲಿ ಕರೆಕ್ಟಾಗಿ ಸಿಗ್ತಾ ಇದೆ. ವಾಹ್, ಸೂಪರ್. ಸೊ ಎರಡೂ ಹೇಳಬೇಕಂದ್ರೆ ಎರಡೂ ತುಂಬ ಚೆನ್ನಾಗಿದೆ. ಇದಂತೂ ಸೂಪರ್ ಕ್ಲಾಸಿಕ್, ಆಸಮ್. ನಮ್ಮ ಟ್ರೆಡಿಷ್ನಲ್ ಅಡುಗೆ ಅಂತ ಹೇಳಿದರೆ ಹಾಗೇ ಟ್ರೆಡಿಷ್ನಲ್ ಯಾವಾಗಲೂ ವಿನ್ಸ್ ಅಲ್ವಾ? ಸೂಪರ್ ಮೇಡಮ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್.
ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ, ಮರ್ತೋಗ್ತಾ ಇದ್ದಾರೆ ಅನ್ನೋ ಒಂದು ರೆಸಿಪಿಯನ್ನು ಕೂಡ ನಮಗೆ ಹೇಳ್ಕೊಟ್ರಿ. ಸೊ ಅದಕ್ಕೋಸ್ಕರ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ, ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಸೂಪರ್ವಾಗಿದೆ, ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run, run, run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.